ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋ ಸಖತ್ ವೈರಲ್ ಆಗಿದ್ದು, ಆದರೆ ಆ ಫೋಟೋದಲ್ಲಿದ್ದು ಮಾತ್ರ ಒಬ್ಬ ಪುರುಷ. ಅದು ಒಂದು ದೇವಸ್ಥಾನದಲ್ಲಿ ನಡೆದ ಉತ್ಸವ ಸಂಭ್ರಮದಲ್ಲಿ ಸಿಕ್ಕ ಫೋಟೋ. ಹೌದು, ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಕೊಲ್ಲಂ ಜಿಲ್ಲೆಯಲ್ಲಿ ನಡೆದ ಚಮಯ ಬೆಳಕು ಹಬ್ಬದ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗುತ್ತಿದೆ. ಇದಕ್ಕೆ ಕಾರಣ ಭಾರತೀಯ ರೈಲ್ವೆ ಅಧಿಕಾರಿ ಅನಂತ್ ರೂಪನಗುಡಿ ಅವರು ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿರುವ ಫೋಟೋ. ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿರುವ ಕೊಟ್ಟಂಕುಳಂಗರ ದೇವಿ ದೇವಸ್ಥಾನಕ್ಕೆ ಪುರುಷರ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ದೇವಾಲಯಕ್ಕೆ ಮಹಿಳೆಯರು ಮಾತ್ರ ಮತ್ತು ತೃತೀಯ ಲಿಂಗಿಗಳಿಗೆ ಮಾತ್ರ ಪ್ರವೇಶ. ಆದರೆ ಪುರುಷರು ಇಲ್ಲಿ ಬರಬೇಕೆಂದರೆ ಅವರು ಸ್ತ್ರೀ ವೇಷ ಧರಿಸಿಕೊಳ್ಳಲೇಬೇಕು. ಅದರಲ್ಲೂ ಕೇವಲ ಸ್ತ್ರೀ ಬಟ್ಟೆ ಧರಿಸಿದರೆ ಸಾಲದು. ಅವರಂತೆ ಎಲ್ಲ ರೀತಿಯಲ್ಲಿ ಮೇಕಪ್ ಹಾಕಿಕೊಂಡು ಸಿಂಗಾರ ಮಾಡಿಕೊಳ್ಳಬೇಕು. ಇದೇ ವೇಳೆಯಲ್ಲಿ ಸ್ಪರ್ಧೆ ಏರ್ಪಡಿಸಿ ಆಕರ್ಷಕವಾಗಿ ಸಿಂಗರಿಸಿಕೊಂಡವರಿಗೆ ಬಹುಮಾನವನ್ನು ಸಹ ನೀಡಲಾಗುತ್ತದೆ. ಅಲ್ಲದೆ ಚಮಯ ಬೆಳಕು ಉತ್ಸವವು ತೃತೀಯ ಲಿಂಗಿ ಸಮುದಾಯಕ್ಕೆ ಸೇರಿದವರ ಅತಿ ದೊಡ್ಡ ಹಬ್ಬವಾಗಿ ಖ್ಯಾತಿ ಪಡೆದುಕೊಂಡಿದೆ. ಸದ್ಯ ಅನಂತ್ ರೂಪನಗುಡಿ ಅವರು ಚಮಯ ಬೆಳಕು ಹಬ್ಬದ ವೇಳೆ ಆಯೋಜನೆಯಾಗಿದ್ದ ಸ್ಪರ್ಧೆಯಲ್ಲಿ ಆಕರ್ಷಕವಾಗಿ ಸಿಂಗರಿಸಿಕೊಂಡು ಪ್ರಥಮ ಬಹುಮಾನ ಪಡೆದ ಸ್ಪರ್ಧೆಯ ಫೋಟೋ ಹಂಚಿಕೊಂಡಿದ್ದಾರೆ. ಇದನ್ನು ನೋಡಿದ ನೆಟ್ಟಿಗರು ಒಂದು ಕ್ಷಣ ಆಶ್ಚರ್ಯಚಕಿತರಾಗಿದ್ದಾರೆ. ವ್ಯಕ್ತಿ ನಿಜಕ್ಕೂ ಸ್ತ್ರೀಯಂತೆ ಕಾಣುತ್ತಾರೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ.